ಸರ್ಕಾರ ಅನ್ನಭಾಗ್ಯ ಯೋಜನೆ ಯಾಕೆ ಮಾಡಿದೆ ಹೇಳಿ? ಬಡವರಿಗೋಸ್ಕರ, ಅವರು ಹಸಿವಿಂದ ಆ ಕುತ್ಕೋಬಾರ್ದು, ಹೊಟ್ಟೆ ತುಂಬ ತಿನ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರ ಅನ್ನಭಾಗ್ಯ ಯೋಜನೆ ಮಾಡಿದೆ. ಆದ್ರೆ ಇದೀಗ ಈ ಅನ್ನಭಾಗ್ಯ ಯೋಜನೆ ಕಳಪೆಯಾಗಿ ಬರ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಾವಿವತ್ತು ನಿಡ್ಲಿ ಸೊಸೈಟಿಗೆ ಬಂದಿದ್ದೀವಿ. ನಿಡ್ಲಿ ಸೊಸೈಟಿ ಯಾವುದೇ ತಪ್ಪಿಲ್ಲ, ಬಟ್ ಇಲ್ಲಿ ಬಂದಿರುವಂತಹ ಅಕ್ಕಿ ಹೇಗಿದೆ ನೋಡಿ, ತುಂಬಾ ಕಳಪೆಯಾಗಿದೆ. ಸಂಪೂರ್ಣವಾಗಿ ಧೂಳುಮಯ, ಕಸ, ಜೊತೆಗೆ ಹುಳು ಹುಪ್ಪಟೆ ಎಲ್ಲ ಇರುವಂತಹ ಅಕ್ಕಿಗಳು ಈ ಒಂದು ಸೊಸೈಟಿಗೆ ಬಂದಿದೆ. ನಿಮ್ಗೆ ತೋರಿಸ್ತೀವಿ, ನಾವು ಪ್ರತ್ಯಕ್ಷವಾಗಿ ತೋರಿಸ್ತೀವಿ ಹೇಗಿದೆ ಅಂತ. ಈ ನಿಡ್ಲ ಸೊಸೈಟಿ ಜಸ್ಟ್ ಎಕ್ಸಾಂಪಲ್ ಅಷ್ಟೇನೆ. ಆಲ್ಮೋಸ್ಟ್ ಬೇರೆ ಕಡೆ ಕೂಡ ಕರೆ ಬರ್ತಾ ಇದೆ ನಮ್ಗೆ, ಈ ಬಾರಿ ಸೊಸೈಟಿಗೆ ತುಂಬಾ ಕಳಪೆ ಗುಣಮಟ್ಟದ ಅಕ್ಕಿ ಬಂದಿದೆ ಅಂತ. ನೋಡಿ ಎಕ್ಸಾಂಪಲ್ ನಿಮ್ಗೆ ಸಾಕ್ಷಿ ತೋರಿಸ್ತೀವಿ ಯಾವ ರೀತಿ ಇದೆ ಅಂತ. ಸಂಪೂರ್ಣವಾಗಿ ಹುಳ ಮತ್ತೆ ಧೂಳು, ಅಕ್ಕಿಯ ಬಣ್ಣವೇ ಮಾಸಿ ಹೋಗಿದೆ, ಫುಲ್ ಕಪ್ಪು ಬಣ್ಣಕ್ಕೆ ಅದು. ನೋಡಿ ನನ್ನ ಕೈಯಲ್ಲಿ ಧೂಳು ನೋಡಿ, ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡ್ಲೇಬೇಕು, ನೋಡಿ ಹೇಗೆ ತಿನ್ಬೋದು ಇದನ್ನ ಅಂತ. ನನ್ನ ಕೈ ನೋಡಿ ಸಂಪೂರ್ಣವಾಗಿ ಧೂಳು. ಇದನ್ನ ಎಲ್ರು ಹೇಳ್ತಾರೆ, ನಮ್ಗೆ ಬಿಡಿ, ಇದನ್ನ ಪ್ರಾಣಿಗಳಿಗೂ ಅಥವಾ ದನಕ್ಕೂ ಕೂಡ ಇದು ಯೋಗ್ಯವಾಗಿಲ್ಲ ಅಂತ. ಎಕ್ಸಾಂಪಲ್, ನಾವ್ ಇಲ್ಲಿ ಆಗ ಬಂದ ಕೂಡಲೇ ನಾವು ಇಲ್ಲಿ ಒಂದು ಪರೀಕ್ಷೆಯನ್ನ ಮಾಡಿದೀವಿ. ಈ ಅಕ್ಕಿಯನ್ನ ತೆಗೆದು ಇಲ್ಲಿ ಒಂದು ಬಕೆಟ್ ಇದೆ ನೋಡಿ, ಈ ಬಕೆಟ್ಗೆ ಹಾಕಿದ್ವಿ ನಾವು. ಆಕ್ಚುಲಿ ಈಗ ಮತ್ತೆ ನಾನು ಹಾಕ್ತೀನಿ. ಧೂಳು ಯಾವ ರೀತಿ ಹಾಕ್ತಿದೆ ನೋಡಿ, ಯಾವ ರೀತಿಗೆ ಧೂಳು ಕಾಣ್ತಾ ಇದೆ ನೋಡಿ ನಿಮ್ಗೆ. ತೋರಿಸ್ತಾ ಇರುವಂತದ್ದು ಇದು ನಾವು ಎಷ್ಟು ಕಳಪೆ ಗುಣಮಟ್ಟದ ಅಕ್ಕಿ ಅನ್ನೋದಕ್ಕೆ. ಆ ಮೇಲ್ಗಡೆ ಸಂಪೂರ್ಣವಾಗಿ ಆ ಧೂಳು ಕಸ ಎಲ್ಲವೂ ತೇಳ್ತಾ ಇದೆ. ಸೊಸೈಟಿಗೆ ಅಕ್ಕಿ ಬರುತ್ತೆ, ಖುಷಿಯಾಗಿ ಎಲ್ಲ ಆ ಒಂದು ಪಡಿತ ಚೀಟಿ ಇರುವಂತವ್ರು ಬರ್ತಾರೆ, ಅಕ್ಕಿ ತೆಗೆದುಕೊಳ್ಳೋಕೆ ಬರ್ತಾರೆ. ಬಟ್ ಇಲ್ಲಿ ಬರುವಂತ ಅಕ್ಕಿ ಹೇಗಿದೆ ನೋಡಿ, ಇಷ್ಟೊಂದು ಗೋಣಿ, ಮೂಟೆ ಮೂಟೆಯಾಗಿ ಗೋಣಿದೆ. ಇಲ್ಲೊಂದು ಸೀಳ್ ನೋಡ್ಬೋದು ನೀವು ನೋಡಿ, ಈ ಗೋಣಿ ಸೀಳ್ ಇದೆ ನೋಡಿ, 2024-25 ಇದು 2024-25 ಸಾಲಿನ ಒಂದು ಗೋಣಿ. ಆಕ್ಚುಲಿ ಹಿಂದೆಲ್ಲ ಅಕ್ಕಿಯನ್ನ ನಾವು ಅದೆಲ್ಲ ಕೂಡ ಎಷ್ಟೋ ಹಳೆ ವರ್ಷದ ಅಕ್ಕಿಯೆಲ್ಲ ಯೂಸ್ ಮಾಡ್ತಾ ಇದೀವಿ ನಾವೆಲ್ಲರೂ ಕೂಡ, ಈಗಲೂ ಯೂಸ್ ಮಾಡ್ತಾರೆ. ಆದ್ರೆ ಇದು ಮಾತ್ರ ಸಂಪೂರ್ಣವಾಗಿ ಕಳಪೆ ಗುಣಮಟ್ಟದ ಅಕ್ಕಿ ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಮ್ಮ ಮುಂದೆ ಈ ಅಕ್ಕಿಗಳು ಕಾಣಿಸ್ತಾ ಇದೆ. ಎಷ್ಟೋ ಮಂದಿ ಬಡವರು ನಮ್ಮ ಊಟಕ್ಕೋಸ್ಕರ, ತಿಂಡಿಗೋಸ್ಕರ ಈ ಒಂದು ಅಕ್ಕಿ ತಗೊಳಕ್ ಇಲ್ಲಿ ಬರ್ತಾ ಇದ್ದಾರೆ. ಬಟ್ ಇಲ್ಲಿ ಬರುವಂತ ಸಮಯದಲ್ಲಿ ಈ ತರ ಅಕ್ಕಿ ಇದ್ದಾಗ ಇವರು ಏನ್ ತಾನೇ ಮಾಡ್ಬೇಕು? ಸೊ ಸರ್ಕಾರನ ಪ್ರಶ್ನೆ ಮಾಡ್ಬೇಕಾ ಅಥವಾ ಕಾಂಟ್ರಾಕ್ಟರ್ ಪ್ರಶ್ನೆ ಮಾಡ್ಬೇಕು ಅನ್ನುವಂತ ಒಂದು ವಿಚಿತ್ರ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಇದ್ರ ಬಗ್ಗೆ ಮಾತಾಡ್ಸೋಣ ನಾವು ಇಲ್ಲಿರುವಂತಹ ಗ್ರಾಹಕರನ್ನ. ಸರ್, ನೀವು ಇಲ್ಲಿ ಅಕ್ಕಿ ಖರೀದಿ ಮಾಡ್ತಾ ತಗೊಳ್ಳುವಂತ, ನಿಮ್ಮ ಹೆಸರು? ಸದಾಶಿವ ಅಂತ ಹೇಳಿ. ನೀವು ಬಂದಾಗ ನೀವು ಯಾವತ್ತು ಬಂದಿದ್ರಿ ಇಲ್ಲಿಗೆ? ನಿನ್ನೆ ಬಂದೆ ಮೇಡಮ್. ಓಕೆ, ಹೌದು, ನಿನ್ನೆ ಬಂದು ನೋಡಿದ್ದೇನೆ. ಅಕ್ಕಿ ಅಂತ ಬರುವಾಗ ಅದರಲ್ಲಿ ಕಸ ಎಲ್ಲ ಇತ್ತು, ಮತ್ತೆ ಹುಳ ಕೂಡ ಇತ್ತು. ಯಾಕೆಂದ್ರೆ ಮಣ್ಣು ಇದು ಧೂಳೆಲ್ಲ ತುಂಬಿದಂತದ್ದು. ಯಾಕೆಂದ್ರೆ ಅದನ್ನು ನಿನ್ನೆ ಕೂಡ ಹೇಳಿದ್ದೇವೆ, ಯಾಕೆ ಇದನ್ನು ತಿಂದ್ರೆ ಮನುಷ್ಯ ಎಂತೂ ತಿನ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಎಲ್ಲರೂ ಕೂಲಿ ಕೆಲಸ ಮಾಡುವಂತವ್ರು ಅಂತಂದು ಇಂಥದನ್ನು ಒಂದು ಬೆಳಿಗಿನ ಉಪಹಾರ ಮಾಡುವಂತದ್ದಲ್ಲ ಇದು. ಯಾಕೆಂದ್ರೆ ಒಂದು ದನಕ್ಕೆ ಬೇಯಿಸುವಂತದ್ದು ಕೂಡ ಅಕ್ಕಿ ಅಲ್ಲ ಇದು. ಯಾಕೆಂದ್ರೆ ಇಂಥದ್ದು ಒಂದು ಅನ್ನಭಾಗ್ಯ, ಯಾರು ಸಿದ್ದರಾಮ ಕೊಟ್ಟಿರುವಂತದ್ದು ಅನ್ನಭಾಗ್ಯ ಅಂತ, ಅದು ಈ ರೀತಿ ದುರುಪಯೋಗ ಆದ್ರೆ ಯಾರಿಗೆ ಇದು ಪ್ರಯೋಜನ ಅಂತ. ನೀವು ಯಾರಿಗೆ ಹೇಳ್ತಿದ್, ಯಾರು ತಪ್ಪಾಗಿರ್ಬೋದು ಇಲ್ಲಿ ಅಂತ? ತಪ್ಪು ಇಲ್ಲಿ ಸೊಸೈಟಿ ಅವರು ತಪ್ಪಲ್ಲ ಮೇಡಮ್. ಯಾಕೆಂದ್ರೆ ಅವ್ರು ಕಾಂಟ್ರಾಕ್ಟ್ ತಗೊಳ್ತಾರ ಅಂತವ್ರು ತಪ್ಪು. ಯಾಕಂದ್ರೆ ಅವರು ಒಳ್ಳೆ ರೀತಿಯಲ್ಲಿ ಹಾಕ್ಬೇಕು. ಯಾಕಂದ್ರೆ ಮತ್ತೆ DC ಮತ್ತು ಫುಡ್ ಇನ್ಸ್ಪೆಕ್ಟರ್ ಮತ್ತೆ ತಹಸೀಲ್ದಾರ್ ಒಮ್ಮೆ ಗಮನ ಕೊಡ್ಬೇಕು. ಯಾಕಂದ್ರೆ ಅವರು AC ರೂಮಲ್ಲಿ ಕೂತ್ಕೊಳ್ಳುವಂತಲ್ಲ, ಪ್ರತಿಯೊಂದು ಏರಿಯಾಕ್ಕೆ ಹೋಗಿ ಅವರ ಆಹಾರ ಹೇಗಿದೆ, ಕೊರತೆ ಏನಾದ್ರು ಉಂಟು ನಿಗ್ಬೇಕು. ಯಾಕಂದ್ರೆ ಅಲ್ಲಿ ಕುಳಿತುಕೊಂಡ್ರೆ ಅವ್ರಿಗೆ ಏನೋ ಪ್ರಯೋಜನ ಇಲ್ಲ, ಇಲ್ಲಿ ಬಂದು ಹೋಗ್ಬೇಕಲ್ಲ ಅವರು. ಯಾಕಂದ್ರೆ ಇಲ್ಲಿ ಅನ್ನ ಮಾಡಿ ಅವ್ರು ತಿನ್ನೋದಿಲ್ಲ. ಯಾಕಂದ್ರೆ ಅವರು ಐಷಾರಾಮಿ ಜೀವನ ಮಾಡ್ತವ್ರು, ಮಾಡುವಂತವ್ರು. ನಮ್ಮಂತ ಇದೇ ಗತಿ. ಇದು ಈ ಫಸ್ಟ್ ಟೈಮ್ ಈ ತರ ಆಗಿರೋದು? ಹಿಂದೆ ಆ ರೀತಿ ಗಮನ ಬರ್ಲಿಲ್ಲ ಮೇಡಮ್. ಹೌದೌದು, ಅವತ್ತೊಮ್ಮೆ ಇತ್ತು, 1-2-3 ಚೀಲ ಮಾತ್ರ ಇತ್ತು. ಈ ಸಲ ಇಲ್ಲ, ನಿನ್ನೆ ನೋಡುವಾಗ ಎಲ್ಲ ಕೆಟ್ಟೋಗಿದೆ. ಹೌದು, ಕೆಟ್ಟೋಗಿದೆ. ಕೆಲವರು ಇವತ್ತು ಬಂದು ಕೊಂಡು ಹೋಗಿದ್ದಾರೆ. ಅದನ್ನ ಏನು ಊಟ, ಅದರಲ್ಲಿ ಊಟ ತಿಂಡಿ ಮಾಡ್ಲಿಕ್ಕೆ ಕಷ್ಟವೇ ಅದು. ಏನು ಮಾಡ್ತಾರೆ, ಬಡವರಿಗೋಸ್ಕರ ಮಾಡಿರುವಂತಹ ಯೋಜನೆ ಇದು. ಹೌದೌದು, ಬಡವರಿಗೆ ಏನು ಪ್ರಯೋಜನ ಇಲ್ಲ ಮೇಡಮ್. ಇಂಥದ್ರ ಬಡವರಿಗೆ ಏನು ಪ್ರಯೋಜನ ನೋಡಿ? ಇಂಥದ ಅಕ್ಕಿ ನಾವು ತಿನ್ಲಿಕ್ಕೆ ಆಗ್ತದ? ಬೇಯಿಸಿ ತಿನ್ಲಿಕ್ಕೆ ಆಗುದಿಲ್ಲ ಅಂತದ್ರಲ್ಲಿ. ವರ್ಷ ಹಳೆಯ ಎಲ್ಲೋ ಇದ್ದಂತ ಕಳಪೆ ಗುಣಮಟ್ಟದ ಒಂದು 2-3 ವರ್ಷದ ಅಕ್ಕಿ ಇರ್ಬೋದು. ಇದೆಲ್ಲೋ ಗೋಡನ್ ಇರ್ತಾ, ಮತ್ತೆ ರಾಜಕಾರಣಿಗಳ ಮನೆಯಲ್ಲಿ ತಂದು ಗೊತ್ತಿಲ್ಲ ನನಗೆ. ಯಾಕೆಂದ್ರೆ ಆ ರೀತಿಯಲ್ಲಿ ಎಲ್ಲೋ ಸ್ಟಾಕ್ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಅಂತದನ್ನು ಇಲ್ಲಿ ಬಿಟ್ರೆ ಏನಾಗ್ತದೆ, ನಮಗೆ ತಗೊಳ್ಳಿಕ್ಕೆ ಆಗುದಿಲ್ಲ ಇಲ್ಲಿ. ಸರ್, ನೀವೇನ್ ಹೇಳ್ತೀರಾ? ನಮಸ್ಕಾರ ಎಲ್ಲರಿಗೂ, ಹಾಗೂ ಸುದ್ದಿ ಬಿಡುಗಡೆ ಪತ್ರಿಕೆಯ ವರದಿಗಾರರಿಗೆ ನಾನು ವಿಶೇಷವಾಗಿ ಅಭಿನಂದನೆ ಅಂತ ಹೇಳ್ತಾ ಇದ್ದೇನೆ. ಯಾಕಂದ್ರೆ ನಮ್ಮ ಸಹಕಾರಿ ಸಂಘ ಹಲವಾರು ವರ್ಷದಿಂದ ನಿಡ್ಲೆ ಗ್ರಾಮದಲ್ಲಿ ಮಾಡಿದ್ದು, ಈಗ 4-5 ವರ್ಷದಿಂದ ನಮ್ಮ ನಿಡ್ಲೆಯಲ್ಲೇ ಮುಖ್ಯ ಪಟ್ಟಣದಲ್ಲೇ ಕಾರ್ಯನಿರ್ವಹಿಸ್ತಿದೆ ಸೊಸೈಟಿ ಅಂತ ಹೇಳಿ. ಆದರೆ ಈ ತಿಂಗಳ ಅಕ್ಕಿ ಬಹಳ ಕಳಪೆ, ಅಂದ್ರೆ ಅತಿ ಕಳಪೆ ಗುಣಮಟ್ಟವನ್ನು ಹೊಂದಿದೆ.
ಇದನ್ನು ನಾವು ಒಂದು ದನಕ್ಕೂ ಹಾಗೂ ಪ್ರಾಣಿಗಳಿಗೂ ಕೂಡ ಹಾಕಲು ಅಯೋಗ್ಯವಾದಂತಹ ಅಕ್ಕಿ ಎಂದು ನಾವು ಹೇಳಲು ಬಯಸ್ತೇನೆ. ಆದರೆ ಇದನ್ನು ನಾವು ಅಧಿಕಾರಿಗಳನ್ನು ದೂರುತ್ತಾ ಇಲ್ಲ. ಆದರೆ ಇದನ್ನು ಅಕ್ಕಿ ಹಾಕುವಂತಹ ಕಾಂಟ್ರಾಕ್ಟರ್ದಾರರ ಮೇಲೆ ಕಾಂಟ್ರಾಕ್ಟರ್ದಾರರ ಮೇಲೆ ಸೂಕ್ತವಾದ ತನಿಖೆ ನಡೆಸಿ ಸರಿಯಾದ ಕಾನೂನನ್ನು ಕ್ರಮ ಕೈಗೊಳ್ಬೇಕು ಅಂತ ನಮ್ಮ ಊರವರ ಪರವಾಗಿ ನಾವು ವಿಶೇಷವಾಗಿ ಬೇಡಿಕೊಳ್ತಾ ಇದ್ದೇನೆ. ನಿಮ್ಮ ಹೆಸರು? ನಮ್ಮ ಹೆಸರು ವಸಂತ. ದಾದ ಪನ್ಪರಿ ಹರಿತ ಬಗ್ಗೆ ಎಂಕ್ಲಿಗೆ ಒಂದ್ ತಿಂಗಳು ಉಡುಪಿಯಲ್ಲಿ ಒಂದ್ ತಿಂಗಳು ಬೆಳಂಚಿ ಬರ್ತಂದ್ರೆ ಎಡ್ಡೆ ಅಣ್ಣ ಒಂದು ಮಾತ್ರ ದಾಲ ಎಡ್ಡೆ ಎಂಕ ಕೊನೊಂದು ದಾಯ್ತ ಆಲ್ಪನಾಯ್ನೆ ಅಂಚೆ ಎಡ್ಡೆ ಅರಿ ಕೊರಡು ಕೇಂಡು ಅನ್ನೋದಿ ಕಾರಣಗಳಿಡ ಇರು ತುಯ್ಯಾರ ಅರಿ ತೂತೆ ಅವು ದೂಳ್ಳ ಕಜಾವು ಕಪ್ಪು ಅರಿ ಅರ್ಕಂಜಿರ್ತನ ಇಟ್ಟು ಬರ್ಪುಂಡು ಅಂಚೆ ಎಡ್ಡೆ ಅರಿ ಕೊರಡು ಅಂತ ಕೇಂಡು ಅನ್ನ ದುಂಬು ಇದಕ್ಕೆ ದುಂಬುಲ ಒಂದೊಂದ್ ಸರ್ತಿ ಕೆಲವು ಸರ್ತಿ ಅಂತ ತಿಕ್ಕೇದಂಡೆ ಹೆಜ್ಜೆಂದೆ ಅತ್ತು ಅಂದೆ ಇದಾದ ಪನ್ಪರಿ ಇಂಚಾರಿ ನಮಕ್ ಅವು ಆರೋಗ್ಯಕ್ಕೆ ಎಡ್ಡೆ ಅತ್ತು ಕೊಣಪ್ಪು ಉಪ ಹೆಜ್ಜಿ ಬುಕ್ಕದಾಯ್ತ ನೆಂಕ್ಲೆ ಕೊಣೋಡಾತಿದ್ ಕೊರ್ನಾರಿ ಕೊಣಪ್ಪುನ ಅಂಚ. ಯಾವಾಗ ನಾವು ನಿಡ್ಲೆ ಸೊಸೈಟಿಗೆ ಸುದ್ದಿಯವರು ಬಂದು ಇಲ್ಲಿ ವರದಿ ಮಾಡ್ತಾ ಇದೀವಿ ಅಂತ ಒಂದು ಗಮನಕ್ಕೆ ಬಂತು, ತಕ್ಷಣವಾಗಿ ಈ ಒಂದು ಫುಡ್ ಇನ್ಸ್ಪೆಕ್ಟರ್ ಬಂದು ಇಲ್ಲಿ ಒಂದು ತನಿಖೆ ಮಾಡ್ತಾ ಇದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ ಅಕ್ಕಿಯ ಬಗ್ಗೆ. ನೋಡ್ತಾ ಇದ್ದೀರಾ ನೀವು ಪ್ರತ್ಯಕ್ಷ ಸಾಕ್ಷಿಯಾಗಿ ಈ ಒಂದು ನಿಡ್ಲೆ ಸೊಸೈಟಿಗೆ ಇದೀಗ ಫುಡ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಗುಂಡ್ ಚೆಕ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಿಡ್ಲೆ ಸೊಸೈಟಿಯ ಮ್ಯಾನೇಜರ್ ಕೂಡ ಇದ್ದಾರೆ, ಇಲ್ಲಿ ಪದ್ಮನಾಭ ಅವರು ಇದ್ದಾರೆ. ಸೊ ನಾವು ಆಗ್ಲೇ ಹೇಳ್ತೀವಿ, ಈ ಸೊಸೈಟಿಯ ಯಾವುದೇ ತಪ್ಪು ಇದರಲ್ಲಿಲ್ಲ. ಇವರಿಗೆ ಅಕ್ಕಿ ಬರುತ್ತೆ, ಇವರು ಬರುವಂತಹ ಗ್ರಾಹಕರಿಗೆ ಕೊಡ್ತಾರೆ ಅಷ್ಟೇ ವಿನಃ ಅವರ ದೂರ ಏನೂ ಪ್ರಯೋಜನ ಇರುತ್ತಿಲ್ಲ. ಬಟ್ ಇದ ಕೊಡುವಂತಹ ಗುತ್ತಿಗೆದಾರರು ಈ ಕಳಪೆ ಗುಣಮಟ್ಟದ ಅಕ್ಕಿಯನ್ನು ಕೊಡೋದು ಯಾಕೆ, ಅವರು ತನಿಖೆ ಮಾಡಿ ಚೆಕ್ ಮಾಡಿ ಕೊಡ್ಬೇಕಾಗಿತ್ತು. ಇಲ್ಲಿ ಈ ಒಂದು ಸೊಸೈಟಿಯಲ್ಲಿ 393 ಮಂದಿ ಪಡಿತರ ಚೀಟಿ ಇರುವಂತಹ ಸೊಸೈಟಿ ಇದು. ಅವರೆಲ್ಲರೂ ಕೂಡ ಈ ಒಂದು ಅಕ್ಕಿಯನ್ನ ತಗೊಂಡು ಹೋಗ್ತಾರೆ. ಆದ್ರೆ ಈ ಬಾರಿ ಬಂದಿರುವಂತಹ ಅಕ್ಕಿ ಸಂಪೂರ್ಣವಾಗಿ ಕಳಪೆ ಗುಣಮಟ್ಟದಿರುವಂತಹ ಅಕ್ಕಿ. ಇದನ್ನು ಏನ್ ಮಾಡ್ಬೇಕು ಸ್ವಾಮಿ? ನಾವೇನು ಮನುಷ್ಯರ ಅಥವಾ ಪ್ರಾಣಿಗಳ ಅಂತ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಬಟ್ ಪ್ರಾಣಿಗಳು ಕೂಡ ಕೊಡುವಂತ ಯೋಗ್ಯವಾದಂತಹ ಅಕ್ಕಿ ಇದಲ್ಲ. ಸೊ ಹಾಗಾಗಿ ಆದಷ್ಟು ಬೇಗ ಇದು ಕೊಡುವಂತಹ ಯಾರಿದ್ದಾರೆ ಅವರು ಇದನ್ನು ಗಮನಕ್ಕೆ ತೆಗೆದುಕೊಂಡು ನೆಕ್ಸ್ಟ್ ಮುಂದೆ ಇಂತಹ ಒಂದು ತಪ್ಪು ಆಗದ ರೀತಿಯಾಗಿ ಅವರು ಕೂಡ ಕ್ರಮ ವಹಿಸಬೇಕಾಗಿ ನಾವು ಕೂಡ ಹೇಳ್ತಾ ಇದ್ದೀವಿ. ಇದೀಗ ಮ್ಯಾನೇಜರ್ ಇದೆ, ಮತ್ತೆ ಮಾತಾಡ್ಸೋಣ. ಪದ್ಮನಾಭ ಸರ್, ಏನ್ ಹೇಳ್ತೀವಿ? ಈಗ ನಿಮ್ಮ ಸೊಸೈಟಿಗೆ ಈ ತರ ಅಕ್ಕಿ ಬಂದಿದೆ. ನಮ್ಮ ಸೊಸೈಟಿಗೆ ಅಂತಲ್ಲ, ಎಲ್ಲ ಕಡೆ ಹೋಗ್ಬೋದು, ಆಲ್ಮೋಸ್ಟ್ ಎಲ್ಲ ಹೋಗ್ಬೋದು. ಆದ್ರೆ ಹ್ಯೂಜ್ ಅಮೌಂಟ್ ಅಲ್ಲಿ ಸ್ಟಾಕ್ ಮಾಡುವಾಗ ಕಾಂಟ್ರಾಕ್ಟರ್ ದಾರ ಅಂತಲ್ಲ, ನಾನು ಹೊಗಳುವುದಲ್ಲ ದೂರುವುದಲ್ಲ, ಅದು ಕಷ್ಟನೇ. ಒಂದು ನಾವು ಮನೆಯಲ್ಲಿ ನಾನು ಸ್ವತಃ ರೈತನಾಗಿ ಒಂದು ಅಕ್ಕಿ ಸ್ಟಾಕ್ ಮಾಡುವ, ಅದರಲ್ಲಿ ಗುಗ್ಗುರು ಅಂತ ಹೇಳ್ತೇವೆ, ಅದು ಆಗದೆ ಸ್ಟಾಕ್ ಮಾಡ್ಲಿಕ್ಕೆ ನನಗೆ ಸಾಧ್ಯ ಆಗ್ಲಿಲ್ಲ ಇಷ್ಟರವರೆಗೆ. ಅದು ಸರ್ಕಾರವನ್ನು ದೂರುವುದಲ್ಲ ಹೊಗಳುವುದಲ್ಲ, ಹಾಗೆ ಆಗ್ತದೆ. ಆಗ ಇಲ್ಲಿ ನಮ್ಗೆ ಸ್ವಲ್ಪ ಕೆಟ್ಟ ಅಕ್ಕಿ ಬಂದಿದೆ, ಅದನ್ನು ನಾವು ಬೇರೆ ಈಗ ಓಪನ್ ಮಾಡುವಾಗ ಗೊತ್ತಾಗ್ತದೆ, ಅದನ್ನು ಬೇರೆ ಸಪರೇಟ್ ಮಾಡಿ ನಾನು ಬೆಳಿಗ್ಗೆ ಫೋನ್ ಮಾಡಿದ್ದೇನೆ ಇವರಿಗೆ, ಅವರು ಹೇಳಿದ್ದಾರೆ ಅದು ಕೆಟ್ಟ ಅಕ್ಕಿಯನ್ನು ವಾಪಸ್ ಕಳಿಸಿ, ಅದು ನಾವು ಬೇರೆ ಅರೇಂಜ್ಮೆಂಟ್ ಮಾಡ್ತೇವೆ ಅಂತ. ಹಾಗೆ ಧೂಳು ಇದು ಗುಗ್ಗುರು ಆಗುತ್ತೆ, ನಮ್ಗೆ ಕೂಡ ಗೊತ್ತೆ ಅಂತ ಹಳೆ ಅಕ್ಕಿ ಗುಗ್ಗುರು ಆಗುತ್ತೆ, ಆಮೇಲೆ ಅದನ್ನು ತೊಳೆದು ಹೋಗುತ್ತೆ. ಆದ್ರೆ ಇದು ನೋಡಿದಾಗ ಸಿಕ್ಕಾಪಟ್ಟೆ ಧೂಳಿದೆ, ಕಪ್ಪು ಆಗಿದೆ ಅಕ್ಕಿ. ಅದು ಧೂಳು ಹಾಗೆ ಬರ್ತದೆ, ಅದು ನಮಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದು ನಿಮ್ಮ ಇದು ಮಿಲ್ಲಿನಲ್ಲಿ ಧೂಳು ಆಗ್ಬೋದು, ಅಥವಾ ಅದಕ್ಕೆ ಏನಾದ್ರು ಕೆಮಿಕಲ್ ಮಿಕ್ಸ್ ಮಾಡ್ಬೋದು ಸ್ಟಾಕ್ ಇದು ಮಾಡುವಾಗ, ಅದು ನಮ್ಗೆ ಹೇಳಲಿಕ್ಕೆ ಬರುವುದಿಲ್ಲ. ಹಾಗೆ ಬರ್ತದೆ ಅದು ನಮ್ಗೆ ಹೇಳಲಿಕ್ಕೆ ಬರುವುದಿಲ್ಲ. ಈ ತರ ಕಂಪ್ಲೇಂಟ್ಸ್ ಬಂದಿತ್ತು ಮೊದಲ ಬಾರಿ ಅಥವಾ ಕಂಪ್ರೆಸ್ ಅಂದ್ರೆ 1-2 ನೋಡಿ, ಅದು ಕಳೆದ ಸಲ ತೆಗ್ದಿಟ್ಟದು ನಾವು, ಅದನ್ನು ಇವರಿಗೆ ಕೊಡ್ಲಿಲ್ಲ, ಅದು ವಾಪಸ್ ಕೊಂಡೋಗ್ತೇವೆ ಅಂತ ಹೇಳಿದ್ದಾರೆ, ಕೊಂಡೋಗ್ತಾರೆ. ಅಲ್ಲಿದ್ದು ಸ್ವಲ್ಪ ಕೊಂಡೋಗಿದ್ದಾರೆ, ಹಾಗೆ ವಾಪಸ್ ಮಾಡ್ತೇವೆ. ಅದಕ್ಕೆ ಮತ್ತೆ ಅಕ್ಕಿ ಸೇರಿಸಿಕೊಂಡು ಈ ಸಲ ಆಲ್ಮೋಸ್ಟ್ ಎಲ್ಲ ನೋಡ್ಬೇಕು. ಈಗ ಗೋಣಿ ಬಿಚ್ಚಿದಾಗ ಮಾತ್ರ ಗೊತ್ತಾಗ್ತದೆ. ಗ್ರಾಹಕರಿಗೆ ನಾವು ಒಳ್ಳೆ ಅಕ್ಕಿಯನ್ನೇ ವಿತರಿಸ್ತೇವೆ. ನೋಡಿ ಇಲ್ಲಿ ಸೈಡ್ ಅಲ್ಲಿ ಇಟ್ಟಿದೆ, ಚೆಕ್ ಮಾಡಿ ಕೊಡೋದು. ಆದ್ರೆ ಆಲ್ಮೋಸ್ಟ್ ಕೆಲವು ಮಂದಿಗೆ ಸಿಕ್ಕಿದೆ ಅಂತೆಲ್ಲ ಹಳೆ. ಅದೇನೋ ನೋಡದೆ ಕೊಂಡೋಗಿರ್ಬೋದು, ಇವರು ನೋಡದೆ ಕೊಟ್ಟಿರ್ಬೋದು. ಸೊ ಇನ್ನು ಮುಂದೆ ತಗೊಂಡು ಹೋದವರಿಗೆ ಅವ್ರು ನೋಡಿ ಕೊಂಡೋಗ್ಬೇಕಿತ್ತು. ವಾಪಸ್ ಕೊಡ್ಬೋದು ಅವರು. ವಾಪಸ್ ಕೊಡ್ಲಿಕ್ಕೆ ಅಂದ್ರೆ ನಾವು ಅವರು ಹಾಳು ಮಾಡಿ ಬೇರೆ ಅಕ್ಕಿ ತಂದಿಟ್ರೆ ನಮ್ಗೆ ಏನು ಗೊತ್ತಾಗ್ತದೆ? ಅವರು ಇಲ್ಲಿ ಕೊಂಡೋಗುವಲ್ಲೇ ಒಳ್ಳೆ ಅಕ್ಕಿ ಅಂತ ಕೊಂಡೋಗ್ಬೇಕಿತ್ತು ಅವರು. ನಮ್ಗೇನು ಅವರು ಮತ್ತೆ ಅಲ್ಲಿ ಹಾಳಾದ ಹಿಂದಿನ ತಿಂಗಳು ಕೊಂಡೋಗಿ ಇರ್ತಾರೆ ಅಲ್ಲಿ ಓಪನ್ಗೆ, ಅಲ್ಲಿ ಹಾಳಾಗಿರ್ತದೆ. ಅದನ್ನು ಮತ್ತೆ ನಾವು ಇವತ್ತು ಕೊಂಡೋಗಿದಂತ ಅದು ಹೇಗೆ ನಾವು ವೆರಿಫೈ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಆಗ್ಬೋದು. ಈಗ ಇಲ್ಲಿಂದ ಕೊಂಡು ಹೋಗಾಗ ಅವರು ವೆರಿಫೈ ಮಾಡಿ ಕೊಂಡೋಗ್ಲಿ, ಹಾಳಾಗಿದ್ರೆ ಇಲ್ಲಿಯೇ ಇಟ್ಟು ಹೋಗ್ಲಿ,
ಮತ್ತೆ ಅದಕ್ಕೆ ಡಿಪಾರ್ಟ್ಮೆಂಟ್ ಇದೆ, ಅವರು ವ್ಯವಸ್ಥೆ ಮಾಡ್ತಾರೆ, ನಾವು ಬೇರೆ ಅಕ್ಕಿ ಕೊಡುವ ವ್ಯವಸ್ಥೆ ಮಾಡ್ತೇವೆ. ಇದೀಗ ಫುಡ್ ಡಿಟಿ ಆಗಿರುವಂತಹ ಸಂತೋಷ್ ಅವರಿದ್ದಾರೆ, ಮತ್ತೆ ಮಾತಾಡ್ಸೋಣ. ಸರ್, ಈಗ ನೀವು ಇಲ್ಲಿ ಪರಿಶೀಲನೆ ಮಾಡಿದ್ರಿ, ಏನ್ ಕಂಡು ಬಂತು ನಿಮ್ಗೆ? ಕೆಲವು ಕಳಪೆ ಇದೆ, ನಾವು ನೋಡಿದ್ದಲ್ಲಿ ಕೆಲವು ಹಾಳಾಗಿದೆ ಅಕ್ಕಿ, ಕೆಲವೆಲ್ಲ ಚಂದ ಇದೆ. ಇನ್ನು ಓಪನ್ ಮಾಡಿಲ್ಲ ಅವರು. ಓಪನ್ ಮಾಡಿದ್ಮೇಲೆ ಅದ್ರಲ್ಲಿ ಯಾವ್ದು ಕಳಪೆ ಇದೆ ನಾವು ಅವ್ರಿಗೆ ಹೇಳಿದೀವಿ. ಈಗ ಅದನ್ನ ತೆಗೆದುಬಿಟ್ಟು ಸೈಡ್ಗೆ ಇಟ್ಟು ಒಳ್ಳೆ ಅಕ್ಕಿನ ಅವರಿಗೆ ವಿತರಣೆ ಮಾಡಕ್ ಹೇಳಿದ್ವಿ. ಆ ಕಳಪೆ ಬಗ್ಗೆ ನಾವೀಗ ವರದಿ ಮಾಡ್ತೀವಿ. ವರದಿ ಮಾಡಿದ ತಕ್ಷಣ ಅದನ್ನ ಅವ್ರು ತಗೊಂಡೋಗ್ತಾರೆ, ತಗೊಂಡ್ಬಿಟ್ಟು ಒಳ್ಳೆ ಅಕ್ಕಿ ಕೊಡ್ತಾರೆ. ಇರೋದ್ರಲ್ಲಿ ಒಳ್ಳೆ ಅಕ್ಕಿ ನಾವು ಕೊಡಕ್ ಹೇಳಿದೀವಿ ಅವರಿಗೆ. ಇದೆ ಅದ್ರಲ್ಲಿ ಆಲ್ಮೋಸ್ಟ್ ಎಲ್ಲವೂ ಕಳಪೆ ಅಂತ ಹೇಳಕ್ ಬರಲ್ಲ, ಬಿಚ್ಚಿದಾಗ ಅದು ಗೊತ್ತಾಗುತ್ತೆ. ಬಿಚ್ಚಿ ನೋಡಿದ್ರೆ ಅದ್ರಲ್ಲಿ ಒಳ್ಳೆ ಅಕ್ಕಿಗಳು ಇದೆ. ನೋಡಿ, ಈ ತರ ಒಳ್ಳೆ ಅಕ್ಕಿಗಳು ಇದೆ. ಅದನ್ನ ನಾವು ಜನಗಳಿಗೆ ಕೊಡಕ್ ಹೇಳಿದೀವಿ. ಕಳಪೆ ಅಕ್ಕಿನ ನಾವು ಸಪರೇಟ್ ಮಾಡಕ್ ಹೇಳಿದೀವಿ. ಅದು ತೆಗೆದು ಇಟ್ಬಿಟ್ಟು ಅದು ಬೇರೆಯವರಿಗೆ ಉಳಿದಿಂದ ಕೊಟ್ಟರೆ ಅದನ್ನ ನಾವು ವಾಪಸ್ ಮಾಡಿ ಇಲ್ಲ, ಅದನ್ನ ನಾವೆಲ್ಲ ಕಡೆ ಪರಿಶೀಲನೆ ಮಾಡ್ತಾ ಇದ್ವಿ. ಬಟ್ ಕೆಲವು ಕಡೆ ಇಲ್ಲ. ನಾವೀಗ ಬರ್ತಾ ಒಂದೆರಡು ಇನ್ನೊಂದು ಇದೆಯಲ್ಲ ನೆಟ್ಲಿ, ಅಲ್ಲೂ ನೋಡುದು, ಅಲ್ಲೂ ಆತರ ಇಲ್ಲ. ಇಲ್ಲ, ಅದೇ ಹೋಗ್ತಾ ಇದೀವಿ. ಕೆಲವೊಂದು ಅಂದ್ರೆ ಎಲ್ಲ ನಿಮ್ಗೆ ಬಂದಿರೋ ಸ್ಟಾಕ್ ಅಲ್ಲಿ ಎಲ್ಲವೂ ಕಳಪೆಗಳಿಲ್ಲ. ಅದರಲ್ಲಿ ಕೆಲವು ಅದೇ ಈಗ ಬಿಚ್ಚಿದಾಗ ಗೊತ್ತಾಗುತ್ತೆ, ಯಾಕಂದ್ರೆ ಅವ್ರಿಗೂ ಗೊತ್ತಿಲ್ಲ. ನಾವು ಈಗ ನೋಡ್ತಾ ಇದೀವಲ್ಲ, ಆತರ ಇದ್ದದನ್ನ ನಾವು ಸಪರೇಟ್ ಆಗಿ ತೆಗೆದಿಡಕ್ಕೆ ಹೇಳಿದೀವಿ. ಅದ್ರಲ್ಲಿ ಒಳ್ಳೆದನ್ನ ಅವ್ರಿಗೆ ಕೊಟ್ಬಿಟ್ಟು ಅದು ಹಾಳಾಗಿದ್ದನ್ನ ವಾಪಸ್ ಕಳಿಸಿ ಅವರಿಗೆ ಮತ್ತೆ ರಿಪ್ಲೇಸ್ಮೆಂಟ್ ಮಾಡ್ತೀವಿ. ಸರ್, ಮತ್ತೊಂದು ಈ ಗ್ರಾಹಕರು ಹೇಳ್ತಾರೆ 2024ರಲ್ಲಿ ಅಲ್ಲ, 24-25 ಅದು ಬಂದಿರೋದು. ಅಲ್ಲ, ಅದೇ 24-25 ಅಕ್ಕಿ ಬರೋದು. ನಿಮಗೆ ಈಗ ರೀಸೆಂಟ್ ಅಕ್ಕಿನ ನಿಮ್ಗೆ ಗೊತ್ತಲ್ಲ, 25-26 ಇಲ್ಲ, ಎಲ್ಲ ಆಲ್ಮೋಸ್ಟ್ ಬಂದಿರೋದೆಲ್ಲ 24-25 ಅದೇ ಹೊಸ. ಕೇವಲ ಒಂದೆರಡು ವರ್ಷದ ಡಿಫ್ರೆನ್ಸ್ ಅಲ್ಲಿ ಇಷ್ಟು ಕಳಪೆ ಗುಣಮಟ್ಟ ಹೋಗ್ಬೋದು, ಅಕ್ಕಿ ಅಷ್ಟು ಹಾಳಾಗ್ಬೋದು. ಅಲ್ಲ, ಅದನ್ನು ನೋಡ್ಬೇಕು, ಪರಿಶೀಲನೆ ಮಾಡ್ಬೇಕು. ಅದು ಮಾಡಿ ಹೇಳ್ತಾರೆ. ಬಟ್ ಆತರ ಕಳಪೆಗಳು ಎಲ್ಲವೂ ಇಲ್ಲ. ಈಗ ನೀವೇ ನೋಡಿದಾಗ ಕೆಲವು ಯಾವ್ದೋ ಒಂದು ಚೀಲದಲ್ಲಿ ಆತರ ಆಗಿರ್ಬೋದು, ಬಿಟ್ರೆ ನಿಮ್ಗೆ ಆತರ ಬಂದ್ರೆ ಎಲ್ಲ ಸ್ಟಾಕ್ಗಳು ಅದೇ ತರ ಆಗ್ಬೇಕಿದೆ. ಯಾವ್ದು ಆಗಿಲ್ಲ, ಎಲ್ಲೋ 1-2 ಈಗ ಇದರಲ್ಲಿ ಒಂದಿದೆ. ಬಟ್ ನಾನು ಆಲ್ಮೋಸ್ಟ್ ನೋಡಿದೀನಿ, ಒಂದು 5-6 ಚೀಲ ನೋಡಿದೀನಿ. ಆ ತರದ್ ಯಾವ್ದು ಇಲ್ಲ. ಇದ್ರೆ ಅವರಿಗೆ ಅದ್ರಲ್ಲಿ ಈಗ ಎಲ್ಲ ನೋಡಕ್ ಆಗಲ್ಲ, ಯಾಕಂದ್ರೆ ಅವರು ಸ್ಟಾಕ್ ಮಾಡಿಟ್ಟು ತದ್ದನ್ನ ತೆಗೆದಿಟ್ಟು ಒಳ್ಳೆ ಅಕ್ಕಿ ಕೊಡ್ಲಿ ಜನಗಳಿಗೆ, ತೊಂದ್ರೆ ಇಲ್ಲ, ಸಮಸ್ಯೆ ಏನಿಲ್ಲ. ಯಾವ್ದು ಯಾವ್ದು ಅದೆಲ್ಲಿಂದ ಕೂಡ ಮಂಗಳೂರಲ್ಲ, ನಮ್ಮ ತಾಲೂಕಿಗೆ ಎಲ್ಲ ಕಡೆ ಸಹ ಅಲ್ಲಿ ಒಂದೇ ಕಡೆ ಒಂದೇ ಯಾವ್ದು ಅಲ್ಲ, ನಾವು ರಿಪೋರ್ಟ್ ಮಾಡ್ತೇವೆ. ಈಗ ನಮ್ಮಿಂದ ಏನು ಆಗ್ಬೇಕು, ಅದೇನಿದೆ ಕಳಪೆ ಅದನ್ನು ನಾವು ವರದಿ ಮಾಡ್ತೇವೆ. ಖಂಡಿತ. ಇದಿಷ್ಟು ನಿಡ್ಲೆ ಸೊಸೈಟಿಯ ಸದ್ಯದ ಪರಿಸ್ಥಿತಿ. ಇಲ್ಲಿಗ ನಮ್ಮ ವರದಿಯನ್ನ ನಾವು ವರದಿ ಮಾಡ್ತಿದ್ವಿ ಅಂತ ಗೊತ್ತಾಗಿ ಫುಡ್ ಇನ್ಸ್ಪೆಕ್ಟರ್ ಬಂದ್ರು, ಪರಿಶೀಲನೆ ಮಾಡಿದ್ರು, ಎಲ್ಲವನ್ನ ಕೂಡ ಮಾಡಿದ್ರು. ಸೊ ನೋಡಿದಾಗ ಅವರು ಕೂಡ ಸಿಕ್ಕಿರುವಂತದ್ದು ಕಳಪೆ ಗುಣಮಟ್ಟದ ಅಕ್ಕಿ. ಸೊ ಮುಂದಿನ ಟೈಮ್ ಅಲ್ಲಿ ಕೂಡ ಈ ತರ ಆಗ್ಬಾರ್ದು ಅನ್ನೋ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ವರದಿ ಕೊಡ್ತೀವಿ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಮುಂದಿನ ದಿನ ನಾವು ಕೂಡ ಕಾದು ನೋಡ್ಬೇಕಾಗಿದೆ. ಸುವೀರ್ ಹಾಗೂ ನಿಶಾ ಜೊತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ನಿಡ್ಲೆ.